ಒಂದು ಕಾಲದಲ್ಲಿ ಪೊರಕೆ ಕೈಯಲ್ಲಿ ಹಿಡಿದುಕೊಂಡು ಬೀದಿ ಬೀದಿಗಳನ್ನು ಗುಡಿಸಿ ಸ್ವಚ್ಛಗೊಳಿಸುತ್ತಿದ್ದ ಪೌರ ಕಾರ್ಮಿಕರೊಬ್ಬರು ಈಗ ಫಾರ್ಚುನರ್ ಕಾರಿನ ಮಾಲಕರು. ತನ್ನದೇ ಕಾರಿನಲ್ಲಿ ಇಂದಿಗೂ ಕೆಲಸ ಮಾಡಲು ಬರುವ ಇವರಿಗೆ ತನ್ನ ಕೆಲಸದಲ್ಲಿ ಕೀಳರಿಮೆ ಇಲ್ಲ. ಪ್ರಾಮಾಣಿಕತೆಯಿಂದ ದುಡಿದು ನಿಸ್ವಾರ್ಥ ಮನೋಭಾವನೆಯಿಂದ ಕೆಲಸ ಮಾಡಿದರೆ ಏನನ್ನೂ ಸಾಧಿಸಬಹುದು ಎನ್ನುವುದಕ್ಕೆ ಇವರೇ ನಮಗೆ ಸ್ಫೂರ್ತಿ. ಪೊರಕೆ ಹಿಡಿಯುವ ಕೈಯಲ್ಲಿ ಇಂದು ಫಾರ್ಚುನರ್ ಸ್ಟೇರಿಂಗ್. ಬಿಸಿ ರೋಡಿನ ಪೌರ ಕಾರ್ಮಿಕ ಶ್ರಮಜೀವಿ ನಾವೂರಿನ ಸೇಸಪ್ಪ. ಕುಡಿತದಿಂದ ದೂರವಾದ ಸೇಸಪ್ಪರಿಗೆ ವರದಾನವಾದ ಪರಿಶ್ರಮದ ಬದುಕು. ಎಸ್, ಹೀಗೆ ಫಾರ್ಚುನರ್ ಕಾರಿನಲ್ಲಿ ಬರುವ ವ್ಯಕ್ತಿಯನ್ನ ಕಂಡಾಗ ನಿಮಗೆ ಇದ್ಯಾರು ಕೋಟಿಗಟ್ಟಲೆ ವ್ಯವಹಾರ ಮಾಡುವ ಶ್ರೀಮಂತ ಎನಿಸಬಹುದು. ಆದ್ರೆ ನಿಮ್ಮ ಊಹೆ ತಪ್ಪು. ಇವರು ಪೊರಕೆಯಿಂದಲೇ ಬದುಕು ಕಟ್ಟಿಕೊಂಡ ಪೌರ ಕಾರ್ಮಿಕ ನಾವೂರಿನ ಸೇಸಪ್ಪ. ಬೆಳಗಿನ ಜಾವ ಬಿಸಿ ರೋಡಿನ ರಸ್ತೆಯ ಸ್ವಚ್ಛ ಮಾಡಲು ಕೈಯಲ್ಲಿ ಪೊರಕೆ ಹಿಡಿಯುವ ಸೇಸಪ್ಪ ಬದುಕಿನ ಕಥೆ ಮಾತ್ರ ಅಸಾಮಾನ್ಯ. ಕೇವಲ 3ನೇ ತರಗತಿ ವಿದ್ಯಾಭ್ಯಾಸ ಮಾಡಿದವರು ಇವರು. 1996ರಲ್ಲಿ ಕೇವಲ 50 ರೂಪಾಯಿ ದಿನಗೂಲಿಯಿಂದ ಆರಂಭವಾದ ಉದ್ಯೋಗ ಬದುಕಿನ ಏರಿಳಿತಗಳ ನಡುವೆ ಎದುರಾದ ಸಂಕಷ್ಟಗಳು ಇವೆಲ್ಲವನ್ನೂ ಮೆಟ್ಟಿ ನಿಂತು ಇಂದು ಸ್ವಂತ ಶ್ರಮದಿಂದ ಬದುಕು ಕಟ್ಟಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಕುಡಿತದ ಚಟಕ್ಕೆ ದಾಸರಾಗಿದ್ದ ಇವರು ಪೊಲೀಸ್ ಅಧಿಕಾರಿ ಬೆಳ್ಳಿಯಪ್ಪ ಅವರ ಮಾತಿಗೆ ಬೆಲೆ ನೀಡಿ ಕುಡಿತವನ್ನ ಸಂಪೂರ್ಣವಾಗಿ ತ್ಯಜಿಸಿದರು. ಅಂದಿನಿಂದ ಸೇಸಪ್ಪ ಅವರ ಬದುಕಿನ ದಿಕ್ಕಿ ಬದಲಾಯಿತು. ಬೆಳಿಗ್ಗೆ 5 ಗಂಟೆಗೆ ಬಿಸಿ ರೋಡ್ಗೆ ಆಗಮಿಸುವ ಸೇಸಪ್ಪ ಮಧ್ಯಾಹ್ನ 12 ಗಂಟೆಯವರೆಗೆ ನಗರದ ವಿವಿಧ ಭಾಗಗಳಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗುತ್ತಾರೆ. ಬಳಿಕ ಕಚೇರಿಯ ತ್ಯಾಜ್ಯ ವಿಲೇವಾರಿ ವಾಹನದ ಚಾಲಕರಾಗಿಯೂ ಕರ್ತವ್ಯ ನಿರ್ವಹಿಸುತ್ತಾರೆ. ಸ್ವಂತ ಪರಿಶ್ರಮದಿಂದ ಇಂದು ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಕೆಲಸಕ್ಕೆ ಫಾರ್ಚುನರ್ ಕಾರಿನಲ್ಲಿ ಆಗಮಿಸುವ ಅವರು ತಮ್ಮ ಹಿಂದಿನ ದಿನಗಳನ್ನು ಮಾತ್ರ ಮರೆತಿಲ್ಲ. ಬಂಟ್ವಾಳ ಪುರಸಭೆ ಬಿಟ್ಟು ಬೇಲೆ ಹೊಲ್ದೋದು ತಿಪ್ಪುಣ ಸ್ವಲ್ಪ ತಾಜಿಟ್ಟು ಬೇಲೆ ಸೇರಿದೆ ಅಂಡ ಭಾರಿ ಬಡಪತ್ತಿರ ಇತ್ತ ಅಂಡ ಇಲ್ಲು ಮತ್ತು ದಾಲೆ ಜನ ಇತ್ತೆ ಇಲ್ಲು ಇತ್ತೆಲ್ಲ ಇಲ್ಲೇನೆ ಅಂಡ ಎಲ್ಲ ಜಾಗ್ರ ಒಂಜಿ ದೈವ ಉಂಡು ಅನ್ಪುಣ ಗೊತ್ತುನೆಗ್ಲಿ ಅಂಡ ಅವೇನು ಪೊರ್ಲು ಅಂತಾನೆ ಸುರುಟ್ಟು ಅವೇನು ಪೊರ್ಲು ಅಂತದ್ದು ಇತ್ತೆ ಒಂಜಿ 1.5 ವರ್ಷ ಅಂಡು 1.5 ವರ್ಷ ಅಂಡು ಏನೋ ಈ ನೆಕ್ಕು ಮಲ್ಪರ ಈ ಅಂತನಾರು ಬಂಟ್ವಾಳ ಬೆಲಿಯಪ್ಪೇರು ಎಸೆಯದಿತ್ತೀರು 2,000 ತಾಜಿಟ್ಟು 5 ಭಾಸ್ಕರಣ ಇತ್ತೀರು 6 ಮಕ್ಕಳು 2 ಜನ ಸೇರಿಕೊಂಡು ಈ ಪರ್ಪುಂಜಿ ಬುಡು ಈ ಎಡ್ಡೆಪ್ಪ ಇನ್ನು ಪಾತ್ರೆಗೆ ಎಡ್ಡೆ ಹುಡುಗಿ ಅಂತ ಹೋಗಿದ್ದು ಪಂಡೆ ಕಾಣಿಗೆ ಬಿಡ್ತೆ ಪಡಪ ಪರ್ಪು ನೋಡು ದೇವದೇ ಅಗ್ಲಿಂದ ಎತ್ತಿದೆ ಪಂಚೆ ಆಗಲಿಲ್ಲ ಬತ್ತಿತ್ತೀರು ಅಂಡ ಇತ್ತೆ ಒಂಜಿ ಬಾರಿ ನೆಟ್ಟುಲ್ಲ ಬುಡಿ ಜೋಕುಲು ಬಾರಿ ಒಂಜಿ ನೆಮ್ಮದಿ ಕುಸಿಟ್ಟುಳ್ಳಿರು ಒಯ್ಟ ಕೊಂಡಲ್ಲ ಒಂಜಿ ಬಾರಿ ನೆಟ್ಟು ಹೋಪತ್ತ ಅಂಚ ಅವೇ ಇಂಕ್ಲಿ ಖುಷಿ ಲಾಸ್ಟ್ ಮುಟ್ಟೆ. ಹೈನುಗಾರಿಕೆ ಹಾಗೂ ಕೃಷಿಯನ್ನೂ ಇವರು ಉಪಕಸುಬನ್ನಾಗಿ ಮಾಡಿದ್ದಾರೆ. ಮಧ್ಯಾಹ್ನದ ಬಳಿಕ ಕೂಲಿ ಕೆಲಸಕ್ಕೂ ತೆರಳುತ್ತಾರೆ. ಬದುಕಿನ ಯಶಸ್ಸಿನ ಗುಟ್ಟು ಜೊತೆಗೆ ದೈವದ ಮೇಲಿನ ನಂಬಿಕೆಯೇ ಬದುಕಿನ ಶಕ್ತಿ ಎನ್ನುತ್ತಾರೆ ಅವರು. ಸೇಸಪ್ಪ ಅವರ ಬದುಕಿನ ಅತ್ಯಂತ ಕಠಿಣ ಸಂದರ್ಭಗಳಲ್ಲಿ ತಂದೆಯ ನಿಧನದ ಘಟನೆಯೂ ಒಂದು. ತಂದೆಯ ಅಂತ್ಯ ಸಂಸ್ಕಾರ ನೆರವೇರಿಸಲು ಕೈಯಲ್ಲಿ ಹಣವಿರಲಿಲ್ಲ, ನೆರವಿಗೆ ಜನರೂ ಇರಲಿಲ್ಲ ಎಂದು ದುಃಖಿಸುತ್ತಾರೆ ಅವರು. ಆದರೆ ಇಂದು ಬದುಕಿನಲ್ಲಿ ಸಂತೃಪ್ತಿ ಕಂಡುಕೊಂಡಿದ್ದಾರೆ. ಇಲ್ಲಿ ಪುನಃ ಬಾರಿ ಬಂಗವಾಯಿದೆ ಅಪ್ಪೇರು ಅಮ್ಮೇರು ನಮಕ್ ಚೂರು ಗೊತ್ತಾಪುಜ ಜೋಕ್ಲಂಡಲ್ಲ ಅಂಡ್ ಅಮ್ಮೇರು ಸಾಧ್ಯ ಸೈತೀರು ಅಂಡ್ ನಂಜಿ ಮರಣಕ್ಕೂ ತರೆಗರನೆ ಯಾನೆ ಒರಿ ಐತರ ಇತರ ಹತ್ರ ಇತ್ತೆ ಒಂಜಿ ಅಮ್ಮೇರು ಒಂಜಿ ಮಣ್ಣು ಅಂತ ಇತ್ತೆ ದೇವದೇವರನ್ನು ಪುರ ಆರಾಧನೆ ಅಂತ ಇತ್ತು ಒಂಜಿ ನರವನ್ ಲೆಕ್ಕ ಉಲ್ಲೆ. ಕಿಶೋರ್ ಬಂಟ್ವಾಳ, ನಮ್ಮ ಕುಟ್ಲ 24/7 ಬಂಟ್ವಾಳ.